ಮಾತ್ರೆ ನಮಸ್ಕಾರ ಏನ ಮಂತುಗ ಪಾವ್ ಬಂದು ನೆಕ್ ಕೊಡ್ತೀನಿ ಇಂಗ್ರೀಡಿಯೆಂಟ್ಸ್ ಪಾವು ಬಟಾಟೆ ಒಂದು ಮಲ್ಲ ಆನಿಯನ್ ಮೂಜಿ ಪಾವ್ ಮಸಾಲ ಒಂದು 2 ಸ್ಪೂನ್ ಆತು ಕೊತ್ತಂಬರಿ ಸೊಪ್ಪು ಬಟಾಣಿ ಒಂದು ಕಪ್ಪು ಆತು ರೆಡ್ ಚಿಲ್ಲಿ ಪೌಡರ್ ಟೊಮೆಟೊ ರೆಡ್ ಬಟರ್ ಮತ್ತು ಕಾರ್ಡ್ಸ್ ಮೊಸರು ಒಂದು ಬೇಯ್ಪದಿ ಎತ್ತಿನ ಬಟಾಟೆ ಬೊಕ್ಕ ಬಟಾಣಿ ಇದು ಚೂರು ಗರ್ರ ಮತ್ತು ಮಾತ್ರ ಚೂರು ನೈಸ್ ಬಟಾಣಿ ಮಾಡಲಿಕ್ಕೆ ಚೂರು ಗರ್ರ ಮಂತದ ಆತೆ ಮತ್ತೆ ಇದು ಚೂರು ನೈಸ್ ಆಯ್ತು ಮಾತ್ರ ಇದೆ ಮತ್ತೆ ಚೂರು ಬೆಣ್ಣೆ ಮಾಡುದ ಅಡಿ ಪಕ್ಕಲ್ಲ ಒಂದು ಕಾವಲಿ ಬಿದ್ದು ಎಣ್ಣೆ ಮಾಡಿದಾಗ ಚೂರು ಎಣ್ಣೆ ಮಾಡಬೇಕು ದೋಸೆ ಮಾಡಿದ್ರೆ ಚಾಂದಿ ಒಂದು ಈರುಳ್ಳಿ ಮಾಡಬೇಕು ಮತ್ತೆ ಟೊಮೆಟೊ ಮಾಡುದ ಈ 1/4 ಸ್ಪೂನ್ ಹೊತ್ತು ಮಂಜಲ್ ಪೌಡರ್ ಮಂದಿಗೆ ಮಸಾಲ ಬಟಾಣಿ ಕಡಲೆಲ್ಲ ಪಾಡಬೇಕು ತುರಂತೆ ಬಟರ್ ಮಾಡಿದೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿದೆ ಪಾವ್ ಮಸಾಲ ಮತ್ತು ರುಚಿಗೆ ತಕ್ಕ ಉಪ್ಪು ಮತ್ತು ಚೂರು ನೀರು ಪಾಡಿದೆ ನಡುವಕ್ಕೆ ಪಾಡೋದು ನೀರು ನಮ್ಮ ಮತ್ತು ಮೇಲು ಕೊತ್ತಂಬರಿ ಸೊಪ್ಪು ಪಾಡ್ದ ಮಾಡು ಮತ್ತೆ ಪಿರಂಜಿ ಕಾವಲಿ ದಿಕ್ಕ ಕೊಂಚಿ ಅಂತ ಬೆಣ್ಣೆ ಮಾಡ್ದ ಒಂದು ಬ್ರೆಡ್ನು ಒಂಚ ಕಟ್ ಅನ್ಕೊಡು ಮತ್ತೆ ಈ ಬ್ರೆಡ್ ಅನ್ನು ಪಾಡ್ಬೇಕು ಬ್ರೆಡ್ ಮೇಲ ಫ್ರೈ ಆಗುತ್ತೆ ಸರಿ ಮತ್ತೆ ಬ್ರೆಡ್ ಕಾಯಿಡು ಪಾವು ನಾನಿತ್ತೆ ಇತ್ತೆ ಪಾವ್ ಬಂದು ರೆಡಿ ಅಂತ ಅನಿಸ್ತದೆ ಮಸ್ತ್ ಟೇಸ್ಟ್ ಇರ್ತದೆ ನಿಖಲ್ ಅವರ ಟ್ರೈ ಮಾಡ್ತೆ ಮೊಸರದೊಟ್ಟಿಗೆ ಎಡ್ಡೆ ಹಾಕೋದು ಮಸಾಲ ಪೌಡರ್ ನೆಕ್ಕಲ್ಲ ಸ್ಟೆಪ್ಪಿನ ಮಂತದ್ದು ನೆನ್ ಮುಕ್ಕಾದು ನೆಕ್ಕ ಪಾಡ್ದು ನೆಕ್ಕ ಮುಕ್ಕ ತಿಂತೀನಿ ಈ ರೆಸಿಪಿ ನಿಮಗೆ ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಪಕ್ಕ ಸಬ್ಸ್ಕ್ರೈಬ್ ಅಂತ ನೋಡಿ ಬಿಡ್ತಿಕ್ಕು ಫ್ರೆಂಡ್ಸ್ ನಮಸ್ಕಾರ.